ಗಾಯತ್ರಿ ದೇವಿ ಮಾತಾಜಿ ಇಲ್ಲ ಮಾಡಿದೆ ನೋಡಿ. ಓಕೆ ಮಾತಾಜಿ. ಅಲ್ಲ, ಇವತ್ತು ಗಾಯತ್ರಿ ದೇವಿ ಮಾತಾಜಿಗೆ ಅವರು ಇಲ್ಲ ಅಂತ ಹೇಳಿದ್ರು. ಓಕೆ, ಇಲ್ವಾ ಮಾತಾಜಿ ಅವರು? ಇಲ್ಲ, ಮಾಡ್ಲಾ? ಮಾಡ್ತೇನೆ ಫೋನ್. ರೀನಾ ಮಾತಾಜಿ ಬಂದಿದಾರ ನೋಡಿ. ಓಕೆ ಓಕೆ. ಹರೇ ಕೃಷ್ಣ. ಬರ್ತಾರೆ ಅವರು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರೇಯರ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಇದೀನಿ, ಏನು ವಿಡಿಯೋ ಆನ್ ಮಾಡ್ಕೊಳಲ್ಲ. ಆಯ್ತಾಯ್ತು ಆಯ್ತು, ತೊಂದ್ರೆ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ सहगण ललिता श्री विशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः।
नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादिशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय, श्री चैतन्य महाप्रभु की जय। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ಣ. ಹರೇ ಕೃಷ್ಣ. ಅದು ಚಿಕ್ಕ ಪ್ರಾರ್ಥನೆ ಒಂದಾಗಬೇಕು ಮಾತಾಜಿ. ಹಾ. ಹರೇ ಕೃಷ್ಣ. ಮಾಡಿ ಜಯ ಜಯ. ಮಾತಾಡಿ. ಹಾ ಮಾಡಿ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಓದಿಸ್ಬೇಕಾ ಮಾತಾಜಿ? ಫಸ್ಟ್ ಶ್ಲೋಕ ನೀವು ಒಂದ್ಸಲ ಹೇಳಿ ಮಾತಾಜಿ. ಹೌದಾ? ಹರೇ ಮತ್ತೆ ಕೃಷ್ಣ. ಯಾರಾದ್ರೊಬ್ರು ಓದ್ತಾರೆ. ಹಾ. ಶ್ಲೋಕ 48. ನೈಪೋ ನೈವೋಪಯಂತಿ ಅಪಚಿತಿಂ ಕವಯಸ್ತವ ತವೇಶ ಬ್ರಹ್ಮಾಯುಷಾಪಿ ಕೃತಂ ರುದ್ಧಮುದ ಸ್ಮರಂತಃ ಯೋಂತರ್ಬಹಿಸ್ತನುಭೃತಾಂ ಅಶುಭಂ ವಿದ್ವನ್ ಆಚಾರ್ಯ ಚೈತ್ಯ ವಪುಷಾ ಸ್ವಗತಿಂ ವ್ಯನಂತಿ ಮಾತಾಜಿ ಅದು ಯಾವ ಟ್ಯೂನ್ ಅಲ್ಲಿ ಹೇಳೋದು? ಅದೆಲ್ಲ ಟ್ಯೂನ್ ಬರಲ್ಲ ಮಾತಾಜಿ ಅದಕ್ಕೆ. ಹಾ ಅಲ್ಲ, ಅದು ಒಂದು ಟ್ಯೂನ್ ಅಲ್ಲಿ ಹೇಳ್ತಾರೆ. ಅದು ಎಲ್ಲದಕ್ಕೂ ಇಲ್ಲ ಕಾಣ್ಬೇಕು ಮಾತಾಜಿ. ಹರೇ ಕೃಷ್ಣ. ರಿಪೀಟ್ ಮಾಡಿ. ನೈವೋಪಯಂತಿ ಅಪಚಿತಿಂ ನೈವೋಪಯಂತಿ ಅಪಚಿತಿಂ ಕವಯಸ್ತವೇಷ ಬ್ರಹ್ಮಾಯುಷಾಪಿ ಕೃತಂ ವೃದ್ಧಮುದಃ ಸ್ಮರಂತಃ ಯೋಂತರ್ಬಹಿಸ್ತನು ವೃತಾಂ ಅಶುಭಂ ವಿದುನ್ವನ್ ಆಚಾರ್ಯ ಚೈತ್ಯ ವಪುಷಾ ಸ್ವಗತಿಂ ವ್ಯನಕ್ತಿ. ಮೊನ್ನೆ ಯಾವ ಆಲ್ಫಬೆಟ್ ಇವರ ತನಕ ಆಯ್ತು. ರತ್ನ ಡಾಕ್ಟರ್ ಡಿ ತನಕ ಆಗ್ಬೇಕು. ಡಿ
ಹೆಚ್ ಕೂಡ ಆಯ್ತು ಮಾತಾಜಿ. ಹೆಚ್ಚಾಯ್ತಾ? ಹಾ ನಾನ್ ಓದಿದ್ನಲ್ಲ ಹರಿಣಿ ಕಕ್ಕೇರು. ಓಕೆ, ಹಾಗಾದ್ರೆ ಹೆಚ್ಚಾದ್ರೆ HIJ. ಹ್ಮ್. ಜ್ಞಾನ ಪ್ರಕಾಶ್ ಪ್ರಭುಜಿ. ಹರೇ ಕೃಷ್ಣ. ಜ್ಞಾನ ಪ್ರಕಾಶ್ ಪ್ರಭುಜಿ. ಮಾತಾಜಿ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ಓಕೆ ಓಕೆ. ಜ್ಯೋತಿಶ್ರೀ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಅದೊಂದು ತಗೋ. ಜ್ಯೋತಿಶ್ರೀ ಕನ್ನಡ. ದಯವಿಟ್ಟು ಸ್ವಲ್ಪ ತೆಗಿ. ಓಕೆ, ಅವ್ರಿಲ್ಲ. ರಾಜಪ್ರಭುಜಿ ಓದ್ತೀರಾ? ಓಕೆ, ಅವರು ಮಾತಾಜಿ ಹರೇ ಕೃಷ್ಣ. ಹಾ, ಓದಿ ಓದಿ. ಈಗ ಏನ್ ಓದ್ಲಿ ಮಾತಾಜಿ? ನಾನು ಇದು ಓದ್ಲಾ? ಹಾ, ಇದು ಓದಿ. ಶಬ್ದಗಳ ಅರ್ಥ ಓದ್ಲಾ? ಶಬ್ದಗಳ ಅರ್ಥದಿಂದ ಓದಿ. ಓಕೆ ಮಾತಾಜಿ ಓದ್ತೀನಿ. ನ ಏವ ಖಂಡಿತ ಇಲ್ಲ, ಉಪಯಂತಿ ಹೇಳಲು ಸಾಧ್ಯ, ಅಪಚಿತಂ ಕೃತಜ್ಞತೆಯನ್ನು, ಕವಯಂ ಕವಯಃ ವಿದ್ವದ್ಭಕ್ತರು ತವ ನಿನ್ನ ಈಶ ಭಗವಂತ ಬ್ರಹ್ಮ ಆಯುಷ ಬ್ರಹ್ಮನ ಆಯುರ್ದಾರ್ಯಕ್ಕೆ ಸಮನಾದ ಆಯುಷ್ಯನಿಂದ ಅಪಿ ಕೂಡ ಕೃತಂ ಶ್ರೇಷ್ಠ ಕಾರ್ಯವನ್ನು ಖುದ್ದ ಹೆಚ್ಚಿಸಿದ ಮುದಹ ಸಂತೋಷ ಸ್ಮರಂತ ನೆನೆಯುವರು ಯಾರು ಅಂತ ಒಳಗೆ ಬಹಿ ಹೊರಗಡೆ ತನು ಪ್ರಥಮ್ ದೇಹಿಗಳು ಅಶುಭಂ ಕೆಟ್ಟದ್ದನ್ನು ವಿದ್ಯುದ್ವನ ಹೋಗಲಾಡಿಸುತ್ತ ಆಚಾರ್ಯನ ಚೈತ್ರ ಪರಮಾತ್ಮನ ಸ್ವಪುಷಃ ಆಕಾರಗಳಿಂದ ತನ್ನ ಗತಿ ದಾರಿಯನ್ನು ವೇನಕ್ತಿ ತೋರಿಸುತ್ತಾನೆ. ಅನುವಾದ: ಓ ನನ್ನ ದೇವರೇ, ಅಧ್ಯಾತ್ಮ ವಿದ್ಯೆಯಲ್ಲಿ ನಿಷ್ಠಾತರಾದ ಲೌಕಿಕ ಕವಿಗಳು ಬ್ರಹ್ಮನ ಆಯುರ್ದಾರ್ಯವನ್ನು ಕೊಟ್ಟರೂ ತಮ್ಮ ಕೃತಜ್ಞತೆಯನ್ನು ಪೂರ್ತಿಯಾಗಿ ಬಣ್ಣಿಸಲಾಗಲಿಲ್ಲ. ಏಕೆಂದರೆ ನೀನು 2 ರೂಪಗಳಲ್ಲಿ ಕಾಣಿಸುತ್ತೀಯೇ. ದೇಹಿಯಾದ ಜೀವಿಗೆ ನಿನ್ನ ಬಳಿ ಸಾರುವುದು ಹೇಗೆ ಎಂದು ತೋರಿಸಿಕೊಳ್ಳುತ್ತೀಯೆ. ಭಾವಾರ್ಥ ಮಾತಾಜಿ. ಪ್ರಭುಜಿ ಒಂದ್ ನಿಮಿಷ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಓದಿ ಭಾವಾರ್ಥ. ಓಕೆ ಮಾತಾಜಿ. ಭಾವಾರ್ಥ: ಶ್ರೀಮದ್ ಭಾಗವತದ 11.29.6 ಈ ಶ್ಲೋಕವನ್ನು ಶ್ರೀಕೃಷ್ಣನಿಂದ ಯೋಗದ ಬಗ್ಗೆ ಉಪದೇಶಗಳನ್ನೆಲ್ಲ ಪಡೆದ ನಂತರ ಬುದ್ಧವನು ಹೇಳಿದರು. ಓಕೆ, ನೆಕ್ಸ್ಟ್ ಶ್ಲೋಕ ಓದಿ ಆದ್ಮೇಲೆ ನೀವು ಓದಿ. ಆಮೇಲೆ ಮುಂದೆ ಓದ್ಲಾ ಮತ್ತೆ ಶ್ಲೋಕ ಓದ್ಲಾ? ಪಠನೆ ಓದ್ಲಾ ಮಾತಾಜಿ? ಶ್ಲೋಕ ಪಠನೆ ಒಮ್ಮೆ ಮಾಡ್ತಾರೆ ಮಾತಾಜಿ, ಆಮೇಲೆ ನೀವು ಮುಂದುವರಿಸಿದ್ರೆ. ಸರಿ ಮಾತಾಜಿ. ಓಕೆ ಮಾತಾಜಿ. ಸರಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಭಾವಾರ್ಥ ಇಲ್ವಾ? ಇಲ್ಲ, ಇದ್ರಲ್ಲಿ ಇಷ್ಟೇ ಇರುತ್ತೆ ಮಾತಾಜಿ. ಸ್ವಲ್ಪವೇ, ಕೆಲವು ಇದ್ರಲ್ಲಿ ಸ್ವಲ್ಪವೇ. ಅದಕ್ಕೆ ಇದು 49ರದ್ದು ಓದ್ಲಿ, ನಂತರ ಒಟ್ಟಿಗೆ ಇದ್ ಮಾಡೋಣ. ಓಕೆ ಓಕೆ. ಹರೇ ಕೃಷ್ಣ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಹೇನ ಮಾಂ ಉಪಾಂತಿತೆ. ಹರೇ ಕೃಷ್ಣ. ಇನ್ನೊಂದ್ಸಲ ಹೇಳಿಕೊಡಿ ಮಾತಾಜಿ, ಒಂದು ಲೈನ್, ಆಗ ನಾವು ರಿಪೀಟ್ ಮಾಡ್ತೇವೆ. ರಿಪೀಟ್ ಮಾಡಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಾಂತಿತೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ
ಏನ ಮಾಂ ಉಪಯಾಂತಿ ತೇ. येन ಉಪಯಾಂತಿ मामुपयान्ति ತೇ. ते। ಓದಿ ಪ್ರಭುಜಿ. ರಾಜು ಪ್ರಭುಜಿ. ಎಸ್ ಮಾತಾಜಿ ಓದ್ತೇನೆ ಮಾತಾಜಿ. ತೇಷಾಂ ಅವರಿಗೆ ಸತತಯುಕ್ತಾನಾಂ ಸದಾ ತೊಡಗಿರುವ ಭಜತಾಂ ಭಕ್ತಿ ಸೇವೆಯಲ್ಲಿ ಪ್ರೀತಿಪೂರ್ವಕವಾಗಿ ದದಾಮಿ ಕೊಡುತ್ತೇನೆ ಬುದ್ಧಿಯೋಗಂ ನಿಜವಾದ ಬುದ್ಧಿಶಕ್ತಿಯನ್ನು ತಮ್ ಏನ ಯಾವುದರಿಂದ ಮಾಂ ನನ್ನ ಬಳಿ ಉಪಯಾಂತಿ ಬರುವರೋ ತೇ ಅವರು. ಅನುವಾದ: ಯಾರು ಪ್ರೀತಿಯಿಂದ ಸದಾ ನನ್ನ ಭಕ್ತಿ ಸೇವೆ ಮಾಡುತ್ತಿರುವರೋ ಅಂತವರಿಗೆ ನನ್ನ ಬಳಿ ಬರುವ ದಾರಿಯನ್ನು ತಿಳಿಸಿಕೊಡುತ್ತೇನೆ. ಭಾವಾರ್ಥ: ಪ್ರಭುಪಾದರಿಂದ ಪ್ರಭುಪಾದವರಿಗೆ ಜಯವಾಗಲಿ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಭಗವದ್ಗೀತೆಯ 10.10 ಈ ಶ್ಲೋಕವು ಗೋವಿಂದನು ತನ್ನ ನಿಜವಾದ ಭಕ್ತನಿಗೆ ಉಪದೇಶಿಸುತ್ತಾನೆಂಬುದನ್ನು ಹೇಳುತ್ತದೆ. ದೇವಾಸ್ತಿಕ್ಯ ಜ್ಞಾನದಿಂದ ತನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ಸದಾ ತೊಡಗಿರುವವರಿಗೆ ತನ್ನಲ್ಲಿ ಅನುರಕ್ತಿಯನ್ನು ನೀಡುವುದಾಗಿ ಭಗವಂತನು ತಿಳಿಸುತ್ತಾನೆ. ಈ ದಿವ್ಯ ಪ್ರಜ್ಞೆಯು ಜಾಗೃತವಾಗುವುದರಿಂದ ಭಕ್ತನು ಮಂತ್ರಮುಗ್ಧನಾಗಿ ತನ್ನ ನಿತ್ಯ ದಿವ್ಯ ರಸವನ್ನು ಸವಿಯುತ್ತಾನೆ. ಅಂತಹ ಜ್ಞಾನೋದಯವಾಗುವುದು ಭಗವಂತನ ದಿವ್ಯ ಸ್ವರೂಪಕ್ಕೆ ಭಕ್ತಿ ಸೇವೆ ಸಲ್ಲಿಸುವುದರ ಬಗೆಗೆ ಮನದಟ್ಟಾಗಿರುವವರಿಗೆ ಮಾತ್ರ. ಪರಮ ಸತ್ಯನು ಸರ್ವಂತರ್ಯಾಮಿ, ಸರ್ವಶಕ್ತ, ಅದ್ವಿತೀಯ ಮತ್ತು ಅಲೌಕಿಕ ಇಂದ್ರಿಯವುಳ್ಳವನೆಂದು ಅವರಿಗೆ ಗೊತ್ತು. ಅವನು ಎಲ್ಲ ಸೃಷ್ಟಿಯ ಮೂಲ. ದೊಡ್ಡ ವಿಜ್ಞಾನಿಗಳು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡು ವೈಜ್ಞಾನಿಕ ಅಕಾಡೆಮಿಗಳಲ್ಲಿ ತಮ್ಮ ಸಂಶೋಧನೆಯ ಫಲಗಳನ್ನು ಚರ್ಚಿಸುವಂತೆ ಕೃಷ್ಣನ ಜ್ಞಾನದಲ್ಲಿ ಸದಾ ಮುಳುಗಿದ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾದ ಅಂತ ಶುದ್ಧ ಭಕ್ತರು ತಮ್ಮ ಭಾವನೆಗಳನ್ನು, ಸಾಧನೆ, ಸಾಕ್ಷಾತ್ಕಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಕೃಷ್ಣನ ಬಗೆಗಿನ ಅಂತ ಅಭಿಪ್ರಾಯ ವಿನಿಮಯಗಳು ಭಗವಂತನಿಗೆ ಸಂತೋಷವನ್ನುಂಟು ಮಾಡುತ್ತವೆ. ಅವನು ಅಂತ ಭಕ್ತರಿಗೆ ಸಕಲ ಜ್ಞಾನವನ್ನು ನೀಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 50. ಯಥಾ ಮಾತಾಜಿ ಈ 2 ಶ್ಲೋಕವನ್ನು ವಿವರಿಸಿ ಮತ್ತೆ ವಿವರಿಸ್ಬಿಡ್ಲಾ? ಓಕೆ. ಸೊ ಈ 48, 49 ಶ್ಲೋಕದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ 2 ರೀತಿಯಲ್ಲಿ ನಮಗೆ ಅವನ ಎಡೆಗೆ ಹೋಗೋದಿಕ್ಕೆ ಸಹಾಯಕನಾಗಿರ್ತಾನೆ. ಹೇಗೆ ಅಂತಂದ್ರೆ, ಭಗವಂತ ನಮಗೆ ಬ್ರಹ್ಮನಿಗೆ ಎಷ್ಟು ಆಯಸ್ಸು ಕೊಟ್ಟಿರುವಂತದ್ದು, ಅವನಿಗೆ 100 ವರ್ಷಗಳ ಆಯಸ್ಸು ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಭೌತಿಕ ಜಗತ್ತಿನ ಒಂದು ಲೆಕ್ಕಾಚಾರದ ಪ್ರಕಾರ ತುಂಬಾ ಜಾಸ್ತಿ ಇರುವಂತದ್ದು. ಆದ್ರೆ ಅಷ್ಟು ಇದನ್ನ ಆಯುಷನ್ನು ಕೊಟ್ಟರೂ ಸಹ ಭಗವಂತನನ್ನ ವರ್ಣನೆ ಮಾಡೋದಿಕ್ಕೆ ಅವನ ಕೈಲಿ ಆಗಿಲ್ಲ. ಅಂತಂದ್ರೆ ಭಗವಂತನನ್ನ ಯಾರೂ ಸಹ ತಿಳಿಯೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೊದಲ ಸೃಷ್ಟಿಯಾದಂತಹ ಜೀವಿಯಾದಂತಹ ಬ್ರಹ್ಮನಿಗೆ ಸಾಧ್ಯ ಆಗಿಲ್ಲ ಅಂದಮೇಲೆ ಬೇರೆ ಅವರ ಒಂದು ಇದು ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ 2 ರೂಪಗಳಲ್ಲಿ ಅಂತ ಇದ್ದಾರೆ. ಹೇಗೆ ಅಂದ್ರೆ, ಭಗವಂತ ಪರಮಾತ್ಮನಾಗಿ ಎಲ್ಲ ಜೀವಿಗಳ ಒಳಗೂ ಇರುವಂತವನು. ಮತ್ತೆ ಅಂತಹ ಭಗವಂತ ಎಲ್ಲ ಜೀವಿಗಳಿಗೆ ಭಗವಂತನೆಡೆಗೆ ಬರೋದಿಕ್ಕೆ ಸಹಾಯಕನಾಗಿರುವಂಥವನು. ಹಾಗಾಗಿ ಭಗವಂತನನ್ನ ನಾವು ತಿಳಿಯೋದು ತುಂಬಾ ಕಷ್ಟಕರವಾಗಿರುವಂಥದ್ದು. ಬ್ರಹ್ಮನಾದಂಥವನಿಗೆ ತಿಳಿಯಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂತಹ ದೀರ್ಘಾಯುಷಿಯಾದಂತಹ ಬ್ರಹ್ಮನಿಗೆ ಅಂದ್ರೆ ಭಗವಂತ ಬ್ರಹ್ಮನ ಒಂದು ತಪಸ್ಸಿಗೆ ಮೆಚ್ಚಿ ಅವನಿಗೆ ತನ್ನ ಒಂದು ಧಾಮವನ್ನ ತೋರಿಸ್ದ, ತನ್ನನ್ನ ತಾನು ತೋರಿಸ್ಕೊಂಡ. ಮತ್ತೆ ಅವನ ಒಂದು ಹೃದಯದಲ್ಲಿ ವೇದಗಳನ್ನ ಅವನು ಕೊಟ್ಟ. ಆದ್ರೂ ಸಹ ಅಂತಹ ಬ್ರಹ್ಮನಿಗೂ ಸಹ ಭಗವಂತನನ್ನ ವರ್ಣನೆ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಇಂತಹ ಮಹಾತ್ಮನಾಗಿರುವಂಥವನು ಅಂದ್ರೆ ನಿನ್ನನ್ನ ನಾವು ಯಾವ ರೀತಿಯಲ್ಲಿ ಭಕ್ತನಾದಂತಹವನು ಭಕ್ತಿ ಸೇವೆಯನ್ನ ಮಾಡ್ತಾ ಯಾರು ಭಗವಂತನ ಬಳಿ ಬರ್ತಾರೋ ಅಂತಹವರಿಗೆ ಭಗವಂತ ಹೇಗೆ ಅಂತಂದ್ರೆ ದಾರಿಯನ್ನ ತೋರಿಸ್ತಾರೆ ಅಂತ. ಇಲ್ಲಿ ದಾರಿ ಅಂದಾಗ ನಾವು ಭಗವಂತ ಗುರುಗಳನ್ನ ಕಳಿಸುವಂಥದ್ದು. ಅಂದ್ರೆ ಗುರುವನ್ನ ಕಳಿಸಿ ಗುರುವಿನ ಮುಖೇನ ನಮಗೆ ಭಗವಂತನ ಬಳಿಗೆ ಹೋಗೋದಿಕ್ಕೆ ಮಾರ್ಗದರ್ಶನವನ್ನ ಕೊಡ್ತಾನೆ. ಸೊ ಹಾಗಾಗಿ ಇದು ಭಗವದ್ಗೀತೆಯ ಶ್ಲೋಕನೇ ಆಗಿರುವಂಥದ್ದು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ
ಏನಮ್ಮ ಉಪಾಂತಿತೆ, ಯಾರು ಸದಾ ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನ ಸೇವೆಯನ್ನ ಮಾಡ್ತಾರೋ ಅಂಥವರಿಗೆ ಭಗವಂತ ತನ್ನ ಬಳಿ ಬರೋದಕ್ಕೆ ದಾರಿಯನ್ನ ಕೊಡ್ತಾನೆ. ಹೇಗೆ ದಾರಿಯನ್ನ ಕೊಡ್ತಾನೆ ಅಂತಂದ್ರೆ ಗುರುಗಳ ಮೂಲಕ, ಮತ್ತೆ ಆ ದಿವ್ಯವಾದಂತಹ ಗ್ರಂಥಗಳ ಮೂಲಕ ಅವಂತೂ ಅದಮ್ಮ ಭಗವದ್ಗೀತೆ ಭಾಗವತದಂತಹ ಗ್ರಂಥಗಳ ಮೂಲಕ ಅವನು ನಮ್ಮನ್ನ ಭಗವಂತನಡಿಗೆ ಕರ್ಕೊಂಡು ಹೋಗೋದಿಕ್ಕೆ ಸಹಾಯಕ ಮಾಡ್ತಾನೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂತಹವರು ಪೂರ್ಣವಾಗಿ ಗುರುಗಳಲ್ಲಿ ಶರಣಾಗತರಾಗ್ತಾರೆ. ಯಾಕೆಂತಂದ್ರೆ ಗುರುವಾದಂತಹವನು ಭಗವಂತನನ್ನ ನೋಡಿರ್ತಾರೆ. ಸೊ ಹಾಗಾಗಿ ಭಗವಂತನ ನೋಡಿದಂತಹ ಗುರು ಎಲ್ಲರನ್ನೂ ಸಹ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದಿಕ್ಕೆ ಅರ್ಹನೂ ಆಗಿರ್ತಾನೆ. ಮತ್ತೆ ಅವನು ಆ ಒಂದು ಕೆಲಸದಲ್ಲಿ ಸದಾ ನಿರತನಾಗಿರುವಂಥದ್ದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ದಿವ್ಯ ಸ್ವರೂಪಕ್ಕೆ ಭಕ್ತಿ ಸೇವೆ ಸಲ್ಲಿಸುವುದರ ಬಗೆಗೆ ಮನೆದಟ್ಟಾದವರಿಗೆ ಮಾತ್ರ ಅಂತ. ಅಂದ್ರೆ ಯಾರು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾರೋ ಅಂಥವರಿಗೆ ಮಾತ್ರ ಇದು ಅರ್ಥ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಅಥವಾ ಒಂದು ಏನು ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಹಠಯೋಗ, ಈ ಯಾವುದರಿಂದನೂ ಭಗವಂತನನ್ನ ಅರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಭಕ್ತಿ ಸೇವೆಯ ಮೂಲಕ ಭಗವಂತನನ್ನ ಅರಿತು ಭಗವಂತನನ್ನ ತಲುಪೋದಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಮತ್ತೆ ಅವನ ಒಂದು ಎಲ್ಲರಲ್ಲೂ ಅವನು ಸರ್ವಶಕ್ತ, ಅವನು ಅದ್ವಿತೀಯ, ಅವನಿಗೆ ಯಾರೂ ಸಹ ಸಮಾನರೂ ಇಲ್ಲ, ಅವನ ಮೇಲೂ ಸಹ ಯಾರೂ ಇಲ್ಲ. ಮತ್ತೆ ಅವನು ಋಷಿಕೇಶ ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯನಾಗಿರುವಂಥವನು. ಅಂಥವನಿಗೆ ಎಲ್ಲರ ಇಂದ್ರಿಯಗಳ ಅರ್ಥ ಆಗಿರುವಂಥವನು ಅವನು. ಆದ್ರೆ ನಮಗೆ ನಮ್ಮ ಇಂದ್ರಿಯಗಳೇ ಅರ್ಥ ಆಗದೆ ಇರುವಂಥದ್ದು. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳ ಮೂಲಕ ಯಾವಾಗ ಭಗವಂತನ ಒಂದು ಸೇವೆಯನ್ನ ಮಾಡ್ತೀವೋ ಆಗ ನಾವು ಭಗವಂತನನ್ನ ಒಂದು ಸಂತೋಷ ಪಡಿಸೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದೆಲ್ಲ ನಾವು ಜ್ಞಾನದಿಂದ ಅರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾದಂಥವರು ತಮ್ಮ ತಮ್ಮ ಒಂದು ಜ್ಞಾನ ಅಂದ್ರೆ ಏನು ಸೋ ಕಾಲ್ಡ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಆ ಸೈನ್ಸ್ ಇಂದ ಅವರು ಎಷ್ಟೋ ಸಂಶೋಧನೆಗಳನ್ನ ಮಾಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈ ಒಂದು ಭೌತಿಕ ಜಗತ್ತು ಏನು, ಈ ಭೌತಿಕ ಜಗತ್ತಿನಲ್ಲಿ ಅವರು ತಮ್ಮ ಒಂದು ಭೌತಿಕ ಕಣ್ಣುಗಳಿಂದ ನೋಡುವಂತಹ ಒಂದು ಪರಿಮಿತಿ ಇರುವಂತಹ ಅದನ್ನ ಕಂಡುಹಿಡಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಒಂದು ಪ್ರಯತ್ನಗಳಲ್ಲಿ ಕೃಷ್ಣ ಇಲ್ಲದೆ ಇದ್ದಾಗ ಅವರಿಗೆ ಎಲ್ಲವೂ ಸಹ ಫೇಲ್ ಅನ್ನೋದನ್ನೇ ಹೇಳ್ಬೋದು. ಸೊ ಯಾರು ಕೃಷ್ಣ ಜ್ಞಾನದಲ್ಲಿ ಮುಳುಗಿರ್ತಾರೋ ಅಂಥವರಿಗೆ ಆ ಒಂದು ಜ್ಞಾನ ಭಗವಂತ ಹೃದಯದಲ್ಲೇ ಕೊಟ್ಬಿಡ್ತಾನೆ. ಸೊ ಯಾರೂ ಸಹ ಅದಕ್ಕೆ ಸಂಶೋಧನೆ ಮಾಡ್ಬೇಕಾಗಿಲ್ಲ ಅಥವಾ ಒಂದು ಒಳ್ಳೆ ಪಾಂಡಿತ್ಯವನ್ನ ಪಡಿಬೇಕಾಗಿಲ್ಲ. ಹಾಗಾಗಿ ಭಕ್ತಿ ಸೇವೆಯಲ್ಲಿ ಇರೋಂಥವರಿಗೆ ಭಗವಂತ ಅವನ ಬಳಿಗೆ ಬರೋದಿಕ್ಕೂ ದಾರಿಯನ್ನ ತೋರಿಸ್ತಾನೆ. ಮತ್ತೆ ಆ ಜ್ಞಾನವನ್ನು ಭಗವಂತ ಯಾರು ಅನ್ನುವಂತಹ ಜ್ಞಾನವನ್ನು ಕೊಡ್ತಾನೆ. ಸೊ ಹೀಗಾಗಿ ಭಗವಂತ ಮತ್ತೆ ಭಕ್ತರ ನಡುವಿನ ಆ ಒಂದು ಸಂಬಂಧ ಏನಿದೆ ಅದು ಪೂರ್ಣವಾಗಿ ಸಂತೋಷವನ್ನುಂಟು ಮಾಡುವಂಥದ್ದು. ಹಾಗಾಗಿ ಎಲ್ಲ ಭಕ್ತರು ಸಹ ಜ್ಞಾನಮಯವಾಗಿರ್ತಾರೆ. ಯಾವ ಜ್ಞಾನ? ದಿವ್ಯವಾದಂತಹ ಭಗವಂತನ ಜ್ಞಾನದಿಂದ ಅವರು ಸಂತೋಷವನ್ನ ಅನುಭವಿಸ್ತಾ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 50. ಶ್ಲೋಕ 50. ಯಥಾ ಬ್ರಹ್ಮಣೇ ಭಗವಾನ್ ಸ್ವಯಂ. ಭಗವಾನ್ ಒಂದೇ ಒಂದ್ ನಿಮಿಷ, ನಾನು ಒಂದ್ಸರಿ ಓದ್ಬಿಡ್ತೀನಿ. ಯಥಾ ಬ್ರಹ್ಮಣೇ ಭಗವಾನ್ ಸ್ವಯಂ ಉಪದಿಶ್ಯಾನುಭಾವಿತಾನ್. ರಿಪೀಟ್ ಮಾಡಿ. ಯಥಾ ಬ್ರಹ್ಮಣೇ ಭಗವಾನ್ ಸ್ವಯಂ ಉಪದಿಶ್ಯಾನುಭಾವಿತಾನ್. ಇದೊಂದ್ಸರಿ ಹೇಳಿ. ಯಥಾ ಬ್ರಹ್ಮಣೇ ಭಗವಾನ್ ಸ್ವಯಂ ಉಪದಿಶ್ಯಾನುಭಾವಿತಾವಾನ್. ಓದಿ ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ಹೇಗೆ, ಬ್ರಹ್ಮಣೆ ಬ್ರಹ್ಮದೇವನಿಗೆ, ಭಗವಾನ್ ಭಗವಂತನು, ಸ್ವಯಂ ತಾನೇ, ಉಪದೇಶಿಸಿ, ಅನುಭಾವಿತವಾನ್ ಅನುಭವಿಸುವಂತೆ ಮಾಡಿದನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ.
ದೇವೋತ್ತಮ ಪರಮಪುರುಷನು ಸ್ವಯಂ ಭಗವಾನ್ ಬ್ರಹ್ಮನಿಗೆ ಉಪದೇಶ ನೀಡಿ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಉಂಟಾಗುವಂತೆ ಮಾಡಿದನು. ಭಾವಾರ್ಥ: ಯಾರು ತಮಗೆ ತಾವು ಸಹಾಯ ಮಾಡಿಕೊಳ್ಳುವರೋ ಅಂಥವರಿಗೆ ದೇವರು ಸಹಾಯ ಮಾಡುವನು ಎಂಬ ಇಂಗ್ಲಿಷ್ ಗಾದೆ ಪಾರಮಾರ್ಥಿಕ ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ಭಗವಂತನು ಹೃದಯ ಗಹ್ವರದಿಂದಲೇ ಗುರುವಾಗಿ ವರ್ತಿಸುವ ನಿದರ್ಶನಗಳು ಧರ್ಮಗ್ರಂಥದಲ್ಲಿ ಬೇಕಾದಷ್ಟಿವೆ. ಸೃಷ್ಟಿಯ ಆದ್ಯ ಜೀವಿಯಾದ ಬ್ರಹ್ಮನಿಗೆ ಭಗವಂತನು ಗುರು. ಬ್ರಹ್ಮನು ಮೊದಲು ಸೃಷ್ಟಿಯಾದಾಗ ವಿಶ್ವದ ಪರಿಸ್ಥಿತಿಯನ್ನು ವ್ಯವಸ್ಥೆಗೊಳಿಸಲು ತನ್ನ ಸೃಷ್ಟಿ ಶಕ್ತಿಯನ್ನು ಬಳಸಲಾಗಲಿಲ್ಲ. ಮೊದಲಿಗೆ ಶಬ್ದ ಮಾತ್ರ ಇತ್ತು. ಆ ಶಬ್ದವು ತಪ ಎಂಬ ಪದ. ತಪಸ್ಸು ಎನ್ನುವುದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದೇಹದಂಡನೆ ಮಾಡುವುದನ್ನ ಸೂಚಿಸುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ದೈಹಿಕ ಸುಖವನ್ನು ತೊರೆದು ವ್ಯಕ್ತಿಯು ಸ್ವ ಇಚ್ಛೆಯಿಂದ ಎಲ್ಲ ಬಗೆಯ ಕಷ್ಟಗಳನ್ನೂ ಸ್ವೀಕರಿಸಬೇಕು. ಇದನ್ನು ತಪಸ್ಯ ಎಂದು ಕರೆಯುತ್ತಾರೆ. ಇಂದ್ರಿಯ ಸುಖಾಪೇಕ್ಷೆಯು ಎಂದಿಗೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರ, ದೇವಾಸ್ತಿಕ್ಯ ಜ್ಞಾನ ಪಡೆಯಲಾರ. ಹೀಗೆ ಶ್ರೀಕೃಷ್ಣನಿಂದ ದೀಕ್ಷೆ ಪಡೆದ ತಪದ ಜಪದಿಂದ ಬ್ರಹ್ಮನು ಕಠೋರ ತಪಸ್ಸನ್ನಾಚರಿಸಿ ವಿಷ್ಣುವಿನ ಕೃಪೆಯಿಂದ ದಿವ್ಯ ಸಾಕ್ಷಾತ್ಕಾರದ ಮೂಲಕ ಶ್ರೀ ವೈಕುಂಠ ಲೋಕದ ದರ್ಶನ ಮಾಡಲು ಸಾಧ್ಯವಾಯಿತು. ಆಧುನಿಕ ವಿಜ್ಞಾನವು ರೇಡಿಯೋ, ಟೆಲಿವಿಷನ್, ಕಂಪ್ಯೂಟರ್ಗಳೇ ಮೊದಲಾದ ಅನ್ವೇಷಣೆಗಳನ್ನು ಬಳಸಿಕೊಂಡು ಸಂಪರ್ಕ ಸಾಧಿಸಬಹುದು. ಆದರೆ ಮಾನವ ಕುಲದ ಮೂಲಪಿತನಾದ ಬ್ರಹ್ಮನು ತಪಶ್ಚರ್ಯೆಯಿಂದ ಪಡೆದ ವಿದ್ಯೆಯು ಇನ್ನೂ ಸೂಕ್ಷ್ಮತರವಾದುದು. ಕಾಲಕ್ರಮದಲ್ಲಿ ಭೌತ ವಿಜ್ಞಾನಿಗಳು ನಾವು ವೈಕುಂಠ ಲೋಕದೊಡನೆ ಸಂಪರ್ಕ ಸಾಧಿಸಬಲ್ಲೆವು ಎಂಬುದನ್ನು ತಿಳಿಯಬಹುದು. ಬ್ರಹ್ಮನು ಭಗವಂತನ ಶಕ್ತಿಯ ಬಗೆಗೆ ಕೇಳಿದಾಗ ಭಗವಂತನು ಈ ಕೆಳಕಂಡ 6 ಶ್ಲೋಕಗಳಲ್ಲಿ ಅದಕ್ಕೆ ಉತ್ತರ ಕೊಟ್ಟನು. ಶ್ರೀಮದ್ ಭಾಗವತದಿಂದ ಉದ್ಧರಿಸಿದ 2.9.31-36 ಈ ಉಪದೇಶಗಳನ್ನು ಭಗವಂತನು ಪರಮ ಗುರುವಾಗಿ ನೀಡಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 51. ಜ್ಞಾನಂ ಪರಮ ಗುಹ್ಯಂ ಮೇ ಜ್ಞಾನ ಪರಮ ಗುಹ್ಯಂ ಮೇ. ಒಂದ್ ನಿಮಿಷ, ನಾನು ಓದ್ಬಿಡ್ತೀನಿ. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯ ತದ್ ಆಜ್ಞಂ ಚ ಗೃಹಾಣ ಗದಿತಂ ಮಯಾ. ರಿಪೀಟ್ ಮಾಡಿ. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದ್ ಆಜ್ಞಂ ಸಗೃಹಾಣ ಗದಿತಂ ಮಯಾ. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದ್ ಆಜ್ಞಂ ಗೃಹಾಣ ಗದಿತಂ ಮಯಾ. ಮಾತಾಜಿ, ವೀಣಾ ಮಾತಾಜಿ. ಓದೋದ ಮಾತಾಜಿ? ಹಾ. ಜ್ಞಾನಂ ಜ್ಞಾನವು ಪರಮ ತುಂಬಾ, ಗುಹ್ಯಂ ರಹಸ್ಯವಾದುದು, ಮೇ ನನ್ನ, ಯತ್ ಯಾವುದು, ವಿಜ್ಞಾನ ಸಾಕ್ಷಾತ್ಕಾರದಿಂದ, ಸಮನ್ವಿತಂ ಕೂಡಿದುದು, ಸರಹಸ್ಯಂ ರಹಸ್ಯಯುಕ್ತವಾದುದು, ತತ್ ಅದರ, ಅಂಗಂ ಅಂಗ, ಚ ಮತ್ತು, ಗೃಹಾಣ ಗ್ರಹಿಸಲು ಪ್ರಯತ್ನಿಸು, ಗದಿತಂ ಹೇಳಿದ್ದನ್ನು, ಮಯ ನನ್ನಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ನಾನು ನಿನಗೆ ಹೇಳುವುದನ್ನು ಮನಸ್ಸಿಟ್ಟು ಕೇಳು, ಏಕೆಂದರೆ ನನ್ನ ಬಗೆಗಿನ ದಿವ್ಯ ಜ್ಞಾನವು ವೈಜ್ಞಾನಿಕ ಮಾತ್ರವಲ್ಲ, ರಹಸ್ಯಮಯವೂ ಆದುದು. ಭಾವಾರ್ಥ: ಶ್ರೀಕೃಷ್ಣನ ದಿವ್ಯ ಜ್ಞಾನವು ಬ್ರಹ್ಮನ ನಿರಾಕಾರ ತತ್ವಕ್ಕಿಂತ ಗಹನವಾದುದು, ಏಕೆಂದರೆ ಅದರಲ್ಲಿ ಕೃಷ್ಣನ ಆಕಾರ, ವ್ಯಕ್ತಿತ್ವ ಮಾತ್ರವಲ್ಲದೆ ಅವನಿಗೆ ಸಂಬಂಧಿಸಿದ ಬೇರೆ ಎಲ್ಲವೂ ಇದೆ. ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಯಾವುದೂ ಅಸ್ತಿತ್ವದಲ್ಲಿಲ್ಲ. ಒಂದು ಅರ್ಥದಲ್ಲಿ ಶ್ರೀಕೃಷ್ಣನನ್ನು ಬಿಟ್ಟು ಬೇರೇನೂ ಇಲ್ಲ. ಆದರೂ ಶ್ರೀಕೃಷ್ಣನ ಆದಿಮ ವ್ಯಕ್ತಿತ್ವವನ್ನು ಹೊರತುಪಡಿಸಿ ಬೇರಾವುದೂ ಇಲ್ಲ. ಈ ಜ್ಞಾನದಲ್ಲಿ ಸಕಲ ದಿವ್ಯ ವಿದ್ಯೆಯೂ ಇದೆ. ವಿಷ್ಣುವು ಬ್ರಹ್ಮನಿಗೆ ಈ ವಿದ್ಯೆಯ ಬಗ್ಗೆ ಪೂರ್ಣ ಅರಿವು ನೀಡ ಬಯಸಿದನು. ಈ ಜ್ಞಾನದ ರಹಸ್ಯವು ಭಗವಂತನ ಬಗ್ಗೆ ಅನುರಕ್ತಿಯೊಂದಿಗೆ, ಕೃಷ್ಣ ಅಲ್ಲದ ಯಾವುದೇ ವಸ್ತುವಿನ ಬಗ್ಗೆ ವಿರಕ್ತಿಯೊಂದಿಗೆ ಪರಿಸಮಾಪ್ತಿಗೊಳ್ಳುತ್ತದೆ.
ಈ ಹಂತವನ್ನು ತಲುಪಲು 9 ದಿವ್ಯ ಸಾಧನೆಗಳಿವೆ. ಶ್ರವಣ, ಕೀರ್ತನ, ಸ್ಮರಣ, ಭಗವಂತನ ಪಾದ ಕಮಲಗಳ ಸೇವೆ, ಪೂಜಿಸುವುದು, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಇವು ದಿವ್ಯ ರಹಸ್ಯಮಯವಾದ ಭಕ್ತಿ ಸೇವೆಯ ನಾನಾ ಅಂಗಗಳು. ಬ್ರಹ್ಮನಿಂದ ತಾನು ತೃಪ್ತನಾದುದರಿಂದ ಅವನಿಗೆ ರಹಸ್ಯವನ್ನು ತಿಳಿಸುವುದಾಗಿ ಕೃಷ್ಣನು ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಯಾರು ತನ್ನನ್ನ ಭಕ್ತಿ ಮಾಡ್ತಾರೋ, ಭಕ್ತಿಯ ಸೇವೆಯಲ್ಲಿ ಪೂರ್ಣವಾಗಿ ಶರಣಾಗತರಾಗ್ತಾರೋ ಅಂತಹವರನ್ನ ನನ್ನ ಬಳಿಗೆ ಬರೋದಿಕ್ಕೆ ನಾನು ಅವರಿಗೆ ಸಹಾಯ ಮಾಡ್ತೀನಿ, ಮತ್ತೆ ಅವರನ್ನ ಜ್ಞಾನವನ್ನು ಕೊಡ್ತೀನಿ ಅಂತ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಮತ್ತೆ ಈ ಶ್ಲೋಕದಲ್ಲಿ ಹೇಗೆ ಆ ಒಂದು ಇದನ್ನ ಮಾಡ್ತಾರೆ ಅನ್ನೋದನ್ನ, ಬ್ರಹ್ಮನಿಗೆ ಹೇಗೆ ಅವರು ಜ್ಞಾನವನ್ನ ಕೊಟ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮ ನಮ್ಗೆಲ್ಲ ಗೊತ್ತಿರೋ ಹಾಗೆ ಗರ್ಭೋದಕ ಶಾಯಿ ವಿಷ್ಣುವಿನ ಒಂದು ನಾಭಿ ಕಮಲದಲ್ಲಿ ಬಂದಂತಹ ಕಮಲದ ದಂಟಿನಿಂದ ಬಂದ ಒಂದು ಕಮಲದ ಪುಷ್ಪದಲ್ಲಿ ಅವರ ಜನನವಾಗುವಂಥದ್ದು. ಹಾಗಾಗಿ ಮೊದಲ ಜೀವಿ ಅವರು, ಬ್ರಹ್ಮಾಂಡದ ಮೊದಲ ಜೀವಿಯೂ ಆಗಿರುವಂಥವ್ರು. ಅಂತಹ ಬ್ರಹ್ಮನಿಗೆ ಎಲ್ಲವೂ ಅಂಧಕಾರವಾಗಿರುತ್ತೆ. ಆದ್ರೆ ಅವರಿಗೆ ತಾನು ಏನ್ ಮಾಡ್ಬೇಕು ಅನ್ನೋವಂಥದ್ದು ಅವರಿಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಎಲ್ಲೂ ಏನೂ ಇಲ್ಲ, ಎಲ್ಲವೂ ಸಹ ಶೂನ್ಯವಾಗಿರುವಂತಹದ್ದು. ಅಂತಹ ಒಂದು ಸಮಯದಲ್ಲಿ ಅವರಿಗೆ ಬರೇ 2 ಅಕ್ಷರ ಅಂದ್ರೆ ತಪ ಅನ್ನುವಂತಹ ಅಕ್ಷರ ಅವರ ಒಂದು ಹೃದಯದಲ್ಲಿ ಕೇಳುವಂಥದ್ದು. ಅದನ್ನ ಕೇಳಿದಂತಹ ಬ್ರಹ್ಮ ಏನ್ ಮಾಡಿದ್ರು, ಇದು ನನ್ನ ಒಂದು ಕರ್ತವ್ಯ, ಸೊ ಈಗ ನನಗೆ ಯಾವುದೋ ಒಂದು ಆಜ್ಞೆ ಆಗಿದೆ, ಇದನ್ನ ನಾನು ಮಾಡ್ಬೇಕು ಅಂತ ಅವರು ತಮ್ಮನ್ನ ತಾವು ಪರಿಪೂರ್ಣವಾಗಿ ಆ ಒಂದು ತಪಸ್ಸಿನಲ್ಲಿ ತೊಡಗಿಸ್ಕೊಂಡ್ರು. ಸೊ ಹಾಗಾಗಿ ತಮ್ಮ ಒಂದು ಉನ್ನತಿಯನ್ನ ತಾವೇ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ಬ್ರಹ್ಮನ ಮೂಲಕ ನೋಡ್ಬೋದು. ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ರು, ಪೂರ್ಣವಾಗಿ ತಪಸ್ಸನ್ನ ಆಚರಿಸಿದ್ರು. 3,60,000 ವರ್ಷಗಳು ಈ ಒಂದು ಭೌತಿಕವಾದಂತಹ ಒಂದು ಕಾಲದ ಪ್ರಕಾರ ಅಂತಹ ಒಂದು ತಪಸ್ಸನ್ನ ಆಚರಿಸಿದಾಗ ಭಗವಂತ ಹೇಗೆ ಅಂತಂದ್ರೆ, ಅಲ್ಲಿ ಏನೂ ಇಲ್ಲ ಅವರಿಗೆ, ಏನೂ ತಿಳಿದಿಲ್ಲ, ಏನೂ ಇಲ್ಲ, ಆದ್ರೂ ಸಹ ತಮ್ಮ ಒಂದು ದೇಹದಂಡನೆಯನ್ನ ಮಾಡ್ತಾ ಮಾಡ್ತಾ ಅವರು ತಮ್ಮನ್ನ ತಾವು ಆ ಒಂದು ತಪಸ್ಸಿನಲ್ಲಿ ತೊಡಗಿಸ್ಕೊಂಡ್ರು. ಸೊ ಹಾಗಾಗಿ ಈ ಒಂದು ತಪಸ್ಸು ಅನ್ನೋವಂಥದ್ದು ಮಾನವ ಜೀವನಿ ಆದಂತಹವನಿಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅನ್ನೋದನ್ನ ನಾವು ಭಗವದ್ಗೀತೆ ಭಾಗವತದಲ್ಲೂ ತಿಳ್ಕೊಂಡಿದೀವಿ. ಯಜ್ಞ, ದಾನ, ತಪಸ್ಸು ಅನ್ನೋಂಥದ್ದು ತುಂಬಾ ಮುಖ್ಯ. ಅದನ್ನ ಎಲ್ಲರೂ ಸಹ ಮಾಡ್ಲೇಬೇಕು. ಯಾವಾಗ ಪರಿಪೂರ್ಣವಾಗಿ ಮಾಡ್ತೀವೋ ಅಂದ್ರೆ ಆ ಒಂದು ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಬರುವಂತಹ ಕಷ್ಟ ಕ್ಲೇಶಗಳನ್ನ ನಾವು ಕಷ್ಟ ಅಂತ ಸ್ವೀಕರಿಸಬಾರದು. ಅದು ಭಗವಂತನ ಒಂದು ಕೃಪೆ ಅಂತ ಸ್ವೀಕರಿಸ್ತಾ ನಾವು ಅದನ್ನ ಆಚರಿಸ್ಬೇಕು. ಪರಿಪೂರ್ಣವಾಗಿ ಆಚರಿಸಿದಾಗ ಬ್ರಹ್ಮನಿಗೆ ಹೇಗೆ ಆ ಒಂದು ಭಗವಂತ ತನ್ನನ್ನ ತಾನು ಅಲ್ಲಿ ವ್ಯಕ್ತಪಡಿಸ್ಕೊಂಡ, ಮತ್ತೆ ಅವನಿಗೆ ತನ್ನನ್ನ ಒಂದು ಆಧ್ಯಾತ್ಮಿಕ ಜಗತ್ತನ್ನು ಸಹ ಅವನು ತೋರಿಸ್ದ, ಮತ್ತೆ ಮುಂದೆ ಅವನಿಗೆ ಬ್ರಹ್ಮನ ಹೃದಯದಲ್ಲಿ ವೇದಗಳನ್ನು ಸಹ ತಿಳಿಸ್ಕೊಟ್ಟ. ಸೊ ಹೀಗೆ ಅದು ಜ್ಞಾನೋದಯವಾಗೋದಿಕ್ಕೂ ಸಾಧ್ಯ ಆಗತ್ತೆ, ಭಗವಂತನನ್ನ ಪಡೆಯೋದಿಕ್ಕೂ ಸಾಧ್ಯವಾಗತ್ತೆ. ಮತ್ತೆ ಈ ಭೌತಿಕವಾಗಿ ಇಚ್ಛೆ ಪಡುವಂತಹವರು ಸಹ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಆಧುನಿಕ ವಿಜ್ಞಾನವು ರೇಡಿಯೋ, ಟೆಲಿವಿಷನ್, ಕಂಪ್ಯೂಟರ್ ಮುಂತಾದ ಅನ್ವೇಷಗಳನ್ನು ಬಳಸಿಕೊಂಡು ಸಂಪರ್ಕ ಸಾಧಿಸಬಹುದು. ಸೊ ಏನೇ ಒಂದು ಸಂಪರ್ಕಗಳನ್ನ ಅವರು ಬಳಸ್ಕೊಂಡು ಮಾಡಿದ್ರೂ ಸಹ ಮಾನವ ಕುಲದ ಮೂಲ ಪಿತಾನಾದ ಬ್ರಹ್ಮನು ತಪಶ್ಚರ್ಯೆಯಿಂದ ಪಡೆದ ವಿದ್ಯೆಯು ಇನ್ನೂ ಸೂಕ್ಷ್ಮತರವಾದುದು. ಸೊ ಇವನ್ನೆಲ್ಲ ಅವರು ಏನು ಈಗ ಮಾಡರ್ನ್ ಸೈನ್ಸ್ ಅನ್ನೋದು ಎಷ್ಟು ಬೆಳೀತಾ ಇದೆ ಅಂತಂದ್ರೆ, ಆ ರೀತಿಯ ಬೆಳೆದ ಅವ್ರು ಮಾಡೋಂತಹ ಒಂದು ಕರ್ಮಗಳು ಏನು ಮಾಡ್ತಾ ಇದ್ದಾರೋ, ಅವರ ಒಂದು ಅನ್ವೇಷಣೆಗಳು ಏನಿದೆಯೋ ಅದು ಅದಕ್ಕಿನ್ನ ಹಲವಾರು ಪಟ್ಟು ಸೂಕ್ಷ್ಮತರವಾದಂತಹ ಒಂದು ತಪಸ್ಸನ್ನ ಬ್ರಹ್ಮ ಆಚರಿಸಿದ್ದ. ಸೊ ಹಾಗಾಗಿ ಅಂತಹ ಸಾಧನೆಯನ್ನ ಯಾರು ಮಾಡ್ತಾರೋ ಅಂತಹವರಿಗೆ ಭಗವಂತನ ಶಕ್ತಿಯನ್ನ ಸ್ವಲ್ಪ ಮಟ್ಟಿಗೆ ಅರಿಯೋದಿಕ್ಕೆ ಸಾಧ್ಯ ಆಗತ್ತೆ, ಆದ್ರೆ ಎಲ್ಲವೂ ತಿಳಿಯೋದಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇದನ್ನ ಇಲ್ಲಿ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಈ ಎಲ್ಲ ಪರಮ ಗುಹ್ಯತರವಾದಂತಹ ಜ್ಞಾನವನ್ನ ಅವರು ತಿಳಿಸಿರುವಂತದ್ದು. ಭಗವಂತ ಆ ಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ನಿನಗೆ ಹೇಳುವುದನ್ನು ಮನಸ್ಸಿಟ್ಟು ಕೇಳು, ಏಕೆಂದರೆ
ನನ್ನ ಬಗೆಗಿನ ದಿವ್ಯ ಜ್ಞಾನವು ವೈಜ್ಞಾನಿಕ ಮಾತ್ರವಲ್ಲ, ರಹಸ್ಯಮಯವೂ ಆದುದು. ಸೊ ನೇರವಾಗಿ ಭಗವಂತ ಇದನ್ನ ಹೇಳ್ತಾ ಇರೋದ್ರಿಂದ ಬ್ರಹ್ಮನಿಗೆ ಆ ಇದು ಭೌತಿಕ ಪ್ರಪಂಚದಲ್ಲಿ ಬಹಿರಂಗ ಶಕ್ತಿಯಲ್ಲಿ ಇರುವಂತಹ ಯಾರಿಗೂ ಸಹ ಇದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಭಗವಂತ ಅವನು ಸಚಿದಾನಂದ ವಿಗ್ರಹನಾಗಿರುವಂಥವನು. ಅವನ ಒಂದು ಶಕ್ತಿಗಳು ಅಪಾರವಾಗಿರುವಂಥದ್ದು. ಅಂತಹ ಅಪಾರವಾದ ಶಕ್ತಿಗಳಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿಗಳು 3 ಮುಖ್ಯವಾಗಿರುವಂಥದ್ದು. ಆದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವೋ, ಏನೆಲ್ಲ ನಾವು ತಿಳಿಯುವಂತಹ ಪ್ರಯತ್ನವನ್ನ ಬ್ರಹ್ಮನ ಒಂದು ಇರುವೆಯಿಂದ ಬ್ರಹ್ಮನ ತನಕ ಎಲ್ಲವೂ ಸಹ ಬಹಿರಂಗ ಶಕ್ತಿಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಭಗವಂತನ ದಿವ್ಯ ಜ್ಞಾನವನ್ನ ಪಡೆಯೋದು ತುಂಬಾ ಭಗವಂತನಿಂದಲೇ ಪಡೆಯುವಂಥದ್ದು. ಅಂದ್ರೆ ಭಗವಂತ ನೇರವಾಗಿ ಇಲ್ಲಿ ಬ್ರಹ್ಮನಿಗೆ ತಿಳಿಸ್ತಾ ಇರುವಂಥದ್ದು. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವಿರುವಂಥದ್ದು ಬದ್ಧ ಜೀವಿಗಳಾಗಿರುವಂಥವ್ರು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಎಲ್ಲದಕ್ಕಿಂತ ಮೂಲನಾದಂತಹ ಕೃಷ್ಣನನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲರೂ ಸಹ ಆದಿ ಮೂಲನಾದಂತಹ ಕೃಷ್ಣನನ್ನ ಮಾತ್ರ ನಾವು ಸೇವೆಯನ್ನ ಮಾಡಬೇಕು. ಮತ್ತೆ ಅವನ ಹೊರತುಪಡಿಸಿ ಬೇರೆ ಯಾರೂ ಸಹ ಅವನಿಗೆ ಅಸಮೋರ್ಧ್ವ ಅಂತ ಕೃಷ್ಣನನ್ನ ಹೇಳುವಂಥದ್ದು. ಸೊ ಹಾಗಾಗಿ ಅಂದ್ರೆ ಅವನ ಸಮಾನವೂ ಯಾರು ಇಲ್ಲ, ಅಥವಾ ಅವನ ಮೇಲೆಯೂ ಸಹ ಯಾರು ಇಲ್ಲ. ಅಷ್ಟು ಅವನು ಎಲ್ಲದರಲ್ಲೂ ಪರಿಪೂರ್ಣನಾಗಿರುವಂಥವನು, ಷಡ್ಐಶ್ವರ್ಯ ಸಂಪನ್ನನಾಗಿರುವಂಥವನು. ಸೊ ಹಾಗಾಗಿ ಅವನ ಜ್ಞಾನ ಅನ್ನುವಂಥದ್ದು ತುಂಬಾ ರಹಸ್ಯಮಯವಾದಂತಹ ಜ್ಞಾನ. ಹಾಗಾಗಿ ಯಾವುದೇ ವಸ್ತುವಿನ ಬಗ್ಗೆ ವಿರಕ್ತಿಯನ್ನು ಹೊಂದದೆ ಪರಿಸಮಾಪ್ತಿಗೊಳ್ಳುತ್ತದೆ. ಈ ಹಂತವನ್ನು ತಲುಪಲು ಅಂದ್ರೆ ಭೌತಿಕವಾಗಿ ನಾವು ಏನನ್ನೇ ಅಂದ್ರೆ ಜ್ಞಾನಯೋಗ, ಹಠಯೋಗ ಇದರಿಂದ ತಿಳಿದೇ ಇರುವಂಥದ್ದನ್ನ ನಾವು ಭಕ್ತಿ ಯೋಗದಿಂದ, ಭಕ್ತಿ ಸೇವೆಯಿಂದ ಭಗವಂತನನ್ನ ಅರಿಯಬಹುದು. ಹೇಗೆ ಅಂತಂದ್ರೆ ನವವಿಧವಾದಂತಹ ಭಕ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ ಮತ್ತೆ ಆತ್ಮನಿವೇದನ. ಸೊ ಇದರಿಂದ ನಾವು ಭಗವಂತನನ್ನ ಅರಿಯೋದಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಇದರ ಒಂದು ಉದಾಹರಣೆಗಳನ್ನ ನಾವು ನೋಡಿದೀವಿ. ಲೆವೆಲ್ 1 ಇಂದನೇ ನಾವು ಇದನ್ನೆಲ್ಲ ಕೇಳಿದೀವಿ. ಒಂದೊಂದು ವಿಧವಾದಂತಹ ಒಂದು ಭಕ್ತಿಯನ್ನ ಆಚರಿಸೇ ಪೂರ್ಣತೆಯನ್ನ ಪಡ್ಕೊಂಡಂಥವ್ರು ಇರುವಂಥದ್ದು. ಶ್ರವಣದ ಮೂಲಕ ಯಾರು ಪೂರ್ಣತೆಯನ್ನ ಪಡೆದಿದ್ರು ಹೇಳ್ತೀರಾ? ಪರೀಕ್ಷಿತ ಮಹಾರಾಜ. ಕೀರ್ತನದ ಮೂಲಕ ಶುಕಮುನಿಗಳು. ಸ್ಮರಣ ಭಕ್ತ ಪ್ರಹ್ಲಾದ. ಪಾದಸೇವನ ಲಕ್ಷ್ಮೀ ದೇವಿ, ಲಕ್ಷ್ಮಿಯರು. ಮತ್ತೆ ವಂದನ ಅಕ್ರೂರ. ದಾಸ್ಯ ಹನುಮಂತ. ಸಖ್ಯ ಅರ್ಜುನ. ಆತ್ಮನಿವೇದನ ಗೋಪಿಯರು ಎಲ್ಲ ಬರ್ತಾರೆ. ಸೊ ಒಂದೊಂದು ವಿಧವಾದಂತಹ ಭಕ್ತಿಯ ಒಂದು ಸೇವೆಯನ್ನ ಮಾಡ್ತಾನೆ ಪೂರ್ಣವಾಗಿ ಆಚರಿಸಿ ಭಗವಂತನನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಭಕ್ತಿ ಸೇವೆ ಅನ್ನುವಂಥದ್ದು ತುಂಬಾ ರಹಸ್ಯಮಯವಾಗಿರುವಂಥದ್ದು. ಸೇವೆಯನ್ನ ಮಾಡ್ತಾನೆ ನಾವು ಅದನ್ನ ತಿಳಿಯೋದಿಕ್ಕೆ ಸಾಧ್ಯ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸೇವೆ ಭಗವಂತನಿಗೆ ಮೀಸಲಾಗಿರ್ಬೇಕು ಅಂತ. ಸೊ ಮುಂದಿನ ಒಂದು ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 52. ಯಾವಾನ್ ಅಹಂ ಯಥಾ ಭಾವೋ ಯದ್ರೂಪ ಗುಣಕರ್ಮಕಃ ತಥೈವ ತತ್ವ ವಿಜ್ಞಾನಂ ಅಸ್ತು ತೇ ಮತ್ ಅನುಗ್ರಹ. ರಿಪೀಟ್ ಮಾಡಿ. ಯಾರದು? ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಯಾವಾನ್ ಅಹಂ ಯಥಾ ಭಾವೋ ಯದ್ರೂಪ ಗುಣಕರ್ಮಕಃ ತಥೈವ ತತ್ವ ವಿಜ್ಞಾನಂ ಅಸ್ತು ತೇ ಮತ್ ಅನುಗ್ರಹಾತ್. ಕಾಂತಮಣಿ ಮಾತಾಜಿ.
ಹರೇ ಕೃಷ್ಣ. ಹರೇ ಕಾಂತಮಣಿ ಕೃಷ್ಣ ಮಾತಾಜಿ ಓದಿ ಹರೇ ಕೃಷ್ಣ ಮಾತಾಜಿ. ಓದಿ. ಅರ್ಥ ಓದ್ಬಿಡ್ಲಾ? ಹಾ. ಯಾವಾನ್ ನಾನು ಹೇಗೆ ನನ್ನ ನಿತ್ಯ ರೂಪದಲ್ಲಿರುವೆನೋ, ಅಹಂ ನಾನು, ಯಥಾ ಯಾವ ರೂಪದಲ್ಲಿ, ಭಾವಃ ದಿವ್ಯ ಅಸ್ತಿತ್ವವು, ಯತ್ ಯಾವ, ರೂಪ ನಾನಾ ರೂಪ ಮತ್ತು ವರ್ಣಗಳು, ಗುಣ ಗುಣಗಳು, ಕರ್ಮಕಃ ಚಟುವಟಿಕೆಗಳು, ತಥ ಏವ ಅದೇ ರೀತಿ, ತತ್ವವಿಜ್ಞಾನ ವಾಸ್ತವದ ಅರಿವು, ಅಸ್ತು ಅಗಲಿ, ತೇ ನಿನಗೆ, ಮತ್ ನನ್ನ ಅನುಗ್ರಹದಿಂದ ಅನುವಾದ, ನನ್ನ ಅನುಗ್ರಹದಿಂದ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ನನ್ನ ಅನುಗ್ರಹದಿಂದ ನಿನಗೆ ನನ್ನ ವ್ಯಕ್ತಿತ್ವ, ಅವತಾರಗಳು, ಗುಣಗಳು, ಲೀಲೆಗಳು ತಿಳಿಯುವಂತಾಗಲಿ. ಭಾವಾರ್ಥ. ಭಗವಂತನ ದಿವ್ಯ ರೂಪಗಳು ನಿಗೂಢವಾದವು ಮತ್ತು ಈ ರೂಪಗಳ ಕುರುಹುಗಳು ಲೌಕಿಕ ವಸ್ತುಗಳ ಕುರುಹುಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದುದರಿಂದ ಅವು ಗಹನವಾದವೆ. ಶ್ಯಾಮಸುಂದರ, ನಾರಾಯಣ, ರಾಮ ಮತ್ತು ಗೌರಸುಂದರ ಮೊದಲಾದ ಭಗವಂತನ ಅಸಂಖ್ಯ ರೂಪಗಳು. ಈ ರೂಪಗಳ ಬಣ್ಣಗಳು ಬಿಳಿ, ಕೆಂಪು, ಹಳದಿ, ಮೋಡದಂತಹ ಕಪ್ಪು ಮೊದಲಾದವು. ಅವನ ಗುಣಗಳೆಂದರೆ ಶುದ್ಧ ಭಕ್ತರ ಬಗ್ಗೆ ಸಹಾನುಭೂತಿಯುಳ್ಳ ಗುಣ ಮತ್ತು ಶುಷ್ಕ ಊಹಾಪೋಹಗಳಿಗೆ ನಿರಾಕಾರ ಬ್ರಹ್ಮಗುಣ, ಅಥವಾ ಅಸಾಧಾರಣ ಚಟುವಟಿಕೆಗಳೆಂದರೆ ಗೋವರ್ಧನ ಪರ್ವತವನ್ನು ಎತ್ತುವುದು, ದ್ವಾರಕೆಯಲ್ಲಿ 16,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಾಣಿಯರನ್ನು ವಿವಾಹವಾಗುವುದು, ವ್ರಜದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆ ರಾಸಲೀಲೆ ಮತ್ತು ಅಲ್ಲಿ ಎಷ್ಟು ಜನ ಗೋಪಿಕಾ ಸ್ತ್ರೀಯರಿದ್ದಾರೋ ಅಷ್ಟು ರೂಪದಲ್ಲಿ ತನ್ನನ್ನು ವಿಸ್ತರಿಸಿಕೊಂಡದ್ದು, ಇವು ಮತ್ತು ಇತರ ಅಸಂಖ್ಯಾತವಾದ ಅಸಾಧಾರಣವಾದ ಕಾರ್ಯಗಳು, ಗುಣಲಕ್ಷಣಗಳು ಎಲ್ಲವೂ ನಿಗೂಢ ತತ್ವಗಳೇ. ಇದರ ಒಂದು ರೂಪವನ್ನು ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ. ಗೀತೆಯನ್ನು ಜಗತ್ತಿನಾದ್ಯಂತ ಎಲ್ಲಾ ವರ್ಗದ ವಿದ್ವಾಂಸರು ಓದಿ ಪೂಜಿಸುತ್ತಾರೆ. ಎಷ್ಟು ಜನ ಪ್ರಯೋಗವಾದಿ ದಾರ್ಶನಿಕರಿದ್ದಾರೋ ಅಷ್ಟು ಬಗೆಯ ವ್ಯಾಖ್ಯಾನಗಳನ್ನು ಗೀತೆಯ ಮೇಲೆ ಬರೆದಿದ್ದಾರೆ. ಈ ಗಹನ ತತ್ವಗಳು ಬ್ರಹ್ಮನಿಗೆ ಅವರೋಹ ಪ್ರತಿಕ್ರಿಯೆಯಿಂದ ಬಂದವು, ಆರೋಹ ಪ್ರತಿಕ್ರಿಯೆಯಿಂದಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ ಮಾತಾಜಿ. ಉಂಟು. ಭಗವಂತನ ಅನುಗ್ರಹ ಬ್ರಹ್ಮನಂತವನ ಭಕ್ತರಿಗೆ ಇಳಿದು ಬರುತ್ತದೆ. ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ವ್ಯಾಸದೇವರಿಂದ ಶುಕದೇವರಿಗೆ, ಹೀಗೆ ಪರಂಪರೆಯಿಂದ ಇಳಿದು ಬಂದಿತು. ನಾವು ನಮ್ಮ ಲೌಕಿಕ ಪ್ರಯತ್ನಗಳಿಂದ ಭಗವಂತನ ರಹಸ್ಯಗಳನ್ನು ಕಂಡುಹಿಡಿಯಲಾಗದು. ಅವು ಅವನ ಕೃಪೆಯಿಂದ ಯೋಗ್ಯರಾದ ಭಕ್ತರಿಗೆ ಮಾತ್ರ ಅರುಹಲ್ಪಡುತ್ತದೆ. ಈ ರಹಸ್ಯಗಳು ಕ್ರಮೇಣ ನಾನಾ ಹಂತದ ಭಕ್ತರಿಗೆ ಅವರವರ ಸೇವಾನುಮನೋಭಾವದ ಮಟ್ಟಕ್ಕೆ ತಕ್ಕಂತೆ ಹೊರಗೆಡಹಲ್ಪಡುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಿರಾಕಾರವಾದಿಗಳು ತಮ್ಮ ಅಲ್ಪಜ್ಞಾನ ಬಲದಿಂದ ಮತ್ತು ಅಸ್ವಸ್ಥ ಊಹಾಪೋಹ ಚಾಳಿಯಿಂದ ಶರಣಾಗತಿ ಇಲ್ಲದೆ ಮತ್ತು ಮೇಲೆ ಹೇಳಿದ ಶ್ರವಣ, ಕೀರ್ತನವೇ ಮೊದಲಾದವುಗಳ ಸೇವೆ ಇಲ್ಲದೆ ಪರಮ ಸತ್ಯವು ಒಬ್ಬ ದಿವ್ಯ ಪುರುಷನೆಂಬ ಸತ್ಯಾಂಶವನ್ನು ಅರಿಯಲಾರರು. ಐಹಿಕ ವಸ್ತುಗಳ ಸೋಂಕೆ ಇಲ್ಲದ ನಿಗೂಢವೂ ದಿವ್ಯವೂ ಆದ ಅವನ ನೆಲೆಯನ್ನು ನಿರಾಕಾರವಾದಿಗಳು ಪ್ರವೇಶಿಸಲಾರರು. ಭಗವಂತನ ಈ ರಹಸ್ಯವನ್ನು ಅರಿತಾಗ ಸಾಮಾನ್ಯ ಆಧ್ಯಾತ್ಮಿಕವಾದಿಗಳ ನಿರಾಕಾರ ತತ್ವವನ್ನು ತೊಲಗಿಸುತ್ತದೆ. ಸಾಮಾನ್ಯ ಆಧ್ಯಾತ್ಮಿಕವಾದಿಗಳು ಕೇವಲ ಲೌಕಿಕ ನೆಲೆಯಿಂದ ಆಧ್ಯಾತ್ಮಿಕ ನೆಲೆಗೆ ಪ್ರವೇಶಿಸ ಬಯಸುತ್ತಾರೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಭಗವಂತ ನನ್ನ ಅನುಗ್ರಹದಿಂದ ನಿನಗೆ ನನ್ನ ವ್ಯಕ್ತಿತ್ವ, ಅವತಾರಗಳು, ಗುಣಗಳು, ಲೀಲೆಗಳು ತಿಳಿಯುವಂತಾಗಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನ ಅರಿಬೇಕು ಅಂತಂದ್ರೆ ಮೂಲ ನಾವು ಹೇಗೆ ಎಲ್ಲ ಸರಿಯಾದಂತಹ ಒಂದು ಇದನ್ನ ಪ್ರಮಾಣಭೂತವಾಗಿ ತಿಳ್ಕೋಬೇಕು ಅಂತಂದ್ರೆ ಅದು ಭಗವಂತನಿಂದಲೇ ಬಂದಿರಬೇಕು. ಯಾಕೆ ಅಂತಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಭಗವಂತನನ್ನ ಅರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಕೆಲವು ಸರ್ತಿ ಹೇಳ್ತಾರೆ ಭಗವಂತನಿಗೆ ತನ್ನ ಶಕ್ತಿಗಳು ಏನು ಅನ್ನೋದು ತಿಳಿದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಿಂದ ಬಂದಿರುವಂತಹ
ಏನೇ ಒಂದು ಜ್ಞಾನವಾಗಿರ್ಲಿ ಅದು ಪರಿಪೂರ್ಣ ಅನ್ನೋಂಥದ್ದನ್ನ ನಾವು ಆ ಇದು ಏನದು ಭಗವದ್ಗೀತೆಯಲ್ಲೂ ಸಹ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಏವಂ ಪರಂಪರಾ ಪ್ರಾಪ್ತಂ ಅಂತ. ಸೊ ಯಾಕೆ ಅಂತಂದ್ರೆ ಭಗವಂತನಿಂದ ನೇರವಾಗಿ ಭಗವದ್ಗೀತೆಯನ್ನ ಸೂರ್ಯನಿಗೆ ಹಲವಾರು ಕೋಟಿ ವರ್ಷಗಳ ಹಿಂದೆನೆ ಅವರು ಅದನ್ನ ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ಆ ಒಂದು ಪರಂಪರೆ ಏನಿದೆಯೋ ಅದು ಭಗವಂತನಿಂದ ಬಂದಾಗ ಮಾತ್ರ ಅದು ಪರಿಪೂರ್ಣವಾಗಿರುವಂಥದ್ದು. ಅದನ್ನ ಎಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಭಗವಂತನ ದಿವ್ಯ ರೂಪಗಳು ತುಂಬಾ ನಿಗೂಢವಾಗಿರುವಂಥದ್ದು. ಮತ್ತೆ ಆ ರೂಪಗಳ ಒಂದು ಹುಕ್ಕುಗಳು ಮತ್ತೆ ಲೌಕಿಕ ವಸ್ತುಗಳಿಂದ ಅದು ತುಂಬಾ ಭಿನ್ನವಾಗಿರುವಂಥದ್ದು. ಅಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಭಗವಂತನ ರೂಪಗಳಲ್ಲಿ ನಾವು ವಿಶ್ವರೂಪವನ್ನ ಆಗ್ಲಿ ಅಥವಾ ಅವನ ನಾರಾಯಣ, ಶ್ಯಾಮ ಸುಂದರ ರೂಪ, ರಾಮನ ರೂಪ ಇದನ್ನೆಲ್ಲ ನೋಡಿದ್ರಿ ಇದು ತುಂಬಾ ಭಿನ್ನವಾಗಿರುವಂತಹ ರೂಪಗಳು ಅಲ್ವಾ. ನಾವು ಒಂದು ಆರಾಧನೆ ಮಾಡುವಂತಹ ಭಗವಂತನ ರೂಪಗಳನ್ನ ನಾವು ಮನಸ್ಸಿನಲ್ಲಿ ಅದನ್ನ ನಾವು ಸ್ಮರಣೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಅಂತಹ ರೂಪಗಳ ಅದರಲ್ಲಿ ಎಲ್ಲ ಭಿನ್ನತೆಗಳು ಹೇಗಿರದೆ ಅನ್ನೋದನ್ನು ಸಹ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇಲ್ಲಿ ಭಗವಂತ ಇಲ್ಲಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಹೇಗೆ ಶ್ಯಾಮ ಸುಂದರ ಅಂತಂದಾಗ ಅವನ ಶ್ಯಾಮ ಸುಂದರ ಕಪ್ಪು ವರ್ಣ, ಮತ್ತೆ ಬಿಳಿಯ ಬಣ್ಣ ಅಂದ್ರೆ ರಾಮನಾಗಿ, ಕೆಂಪು ಬಣ್ಣ, ಮತ್ತೆ ಹಳದಿ ಬಣ್ಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಹೀಗೆ ಅವನ ಒಂದು ಏನು ರೂಪದ ಕುರುಹುಗಳು ನಮ್ಗೆ ಅರ್ಥ ಆಗೋದು ಕಷ್ಟ. ಇನ್ನು ಅವನ ಗುಣಗಳನ್ನ ನಾವು ಶುದ್ಧ ಭಕ್ತರ ಮೂಲಕ ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವನು ಯಾವ ರೀತಿಯಲ್ಲಿ ಆ ಶುದ್ಧ ಭಕ್ತರನ್ನ ಅನುಗ್ರಹಿಸ್ತಾನೆ ಅಂತಂದಾಗ ಆ ಶುದ್ಧ ಭಕ್ತರ ಜೊತೆ ಅವನಿಗೆ ಸಹಾನುಭೂತಿ ಇರತ್ತೆ, ಅವರ ಮೇಲೆ ಒಂದು ರಕ್ಷಣೆ ಇರತ್ತೆ, ಕರುಣೆ ಇರತ್ತೆ. ಸೊ ಈ ಎಲ್ಲ ಗುಣಗಳನ್ನ ನಾವು ಸ್ವಲ್ಪ ಸ್ವಲ್ಪ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ, ಆದ್ರೆ ಪೂರ್ತಿಯಾಗಿ ನಾವು ತಿಳ್ಕೊಳ್ಳೋದಿಕ್ಕೂ ಸಹ ಸಾಧ್ಯ ಆಗಲ್ಲ. ಮತ್ತೆ ಅವನ ಚಟುವಟಿಕೆಗಳು, ಹಲವಾರು ಚಟುವಟಿಕೆಗಳು. ಯಾರು ಭಗವಂತ ಅನ್ನೋದನ್ನ ನಾವು ಪ್ರಮಾಣಭೂತವಾಗಿ ತಿಳ್ಕೋಬೇಕು ಅಂತಂದಾಗ ಅವನ ಒಂದು ಚಟುವಟಿಕೆಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ನಾವು ಕೃಷ್ಣನಾಗಿ ಬಂದಾಗ ಗೋವರ್ಧನ ಪರ್ವತವನ್ನ ಎತ್ತಿರುವಂಥದ್ದು, ಪುತನಿಯನ್ನ ಕೊಂದಿರುವಂಥದ್ದು, ಒಂದು ಚಿಕ್ಕ 3 ತಿಂಗಳ ಬಾಲಕನಾದಂತಹವನು ಪುತನಿಯನ್ನ ಕೊಂದಿರುವಂಥದ್ದು, ಮತ್ತೆ ಶಕಟಾಸುರನನ್ನ, ಹಲವಾರು ರಾಕ್ಷಸರನ್ನ ಕೊಂದಿದ್ದು, ಮತ್ತೆ ದ್ವಾರಕೆಯಲ್ಲಿ ಅವನು 16,000 ರಾಣಿಯರನ್ನ ವಿವಾಹ ಮಾಡಿಕೊಂಡಿದ್ದು, ಮತ್ತೆ ರಾಜಭೂಮಿಯಲ್ಲಿ ಗೋಪಿಕೆಯರೊಂದಿಗೆ ಮಾಡುವಂತಹ ರಾಸಲೀಲೆ, ಇದೆಲ್ಲವೂ ಸಹ ಭಗವಂತನ ಒಂದು ಚಟುವಟಿಕೆಗಳು ತುಂಬಾ ಭಿನ್ನವಾಗಿರುವಂಥದ್ದು. ಸೊ ಈಗ ಒಂದು ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನು ಪಡ್ಕೊಂಡು ನಾನೇ ದೇವ್ರು ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ಆ ಪ್ರಮಾಣಗಳಿಂದ ಮಾತ್ರನೇ ನಮ್ಗೆ ಅವರು ತಿಳಿಯೋದಿಕ್ಕೆ ಸಾಧ್ಯ. ಇಲ್ದರೆ ಮೂರ್ಖರಾದಂಥವ್ರು ನಾನೇ ದೇವ್ರು ಅಂತ ಹೇಳ್ತಾರೆ, ಮತ್ತೆ ಜೀವಿಗಳಾದಂತಹ ವ್ಯಕ್ತಿಗಳಾದಂಥವ್ರು ಅದನ್ನ ಹಿಂಬಾಲಿಸ್ತಾರೆ. ಸೊ ಹಾಗಾಗಿ ನಾವು ಪ್ರಮಾಣಭೂತವಾಗಿ ಇರುವಂತಹ ಗುಣಗಳನ್ನ ನಾವು ಒಪ್ಕೋಬೇಕಾಗತ್ತೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲೂ ಸಹ ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಸೊ ಯಾಕೆ ಅಂತಂದ್ರೆ ಇದೆಲ್ಲ ಬಂದಿರುವಂಥದ್ದು ಭಗವಂತನಿಂದ. ಸೊ ಹೇಗೆ ಭಗವಂತನಿಂದ ಬ್ರಹ್ಮನಿಗೆ ಬಂತು, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ವ್ಯಾಸರಿಂದ ಶುಕದೇವರಿಗೆ, ಹೀಗೆ ಅದು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಒಂದು ಜ್ಞಾನವಾಗಿರುವಂಥದ್ದು. ಅಂತಹ ಜ್ಞಾನವನ್ನ ತಿಳ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ ಗುರುಗಳ ಒಂದು ಮಾರ್ಗದಲ್ಲಿ ನಾವು ತಿಳಿಯೋದಿಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮನ ರೀತಿಯಲ್ಲಿ ನಾವು ತಪಸ್ಸನ್ನ ಈ ಒಂದು ಭೌತಿಕ ಜಗತ್ತಿನಲ್ಲಿ ಈ ಕಲಿಯುಗದಲ್ಲಿ ಆಚರಣೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವರ ಒಂದು ಏನು ಅವರೋಹ ಪಂಥದಲ್ಲಿ ಇರುವಂಥದ್ದು ಈ ಒಂದು ರಹಸ್ಯಗಳೇನು ತಿಳ್ಕೊಂಡಿದ್ದಾರೋ, ನಾರದರಾಗ್ಲಿ, ಬ್ರಹ್ಮನಾಗ್ಲಿ, ವ್ಯಾಸರಾಗ್ಲಿ, ಇವೆಲ್ಲ ಅವರೋಹ ಪಂಥದಲ್ಲಿ ತಿಳ್ಕೊಂಡಿರುವಂಥದ್ದು. ಅದೇ ಕ್ರಮದಲ್ಲಿ ಜೀವಿಗಳಾದಂತಹ ಮನುಷ್ಯರಾದಂಥವರು ಸಹ ಆ ಒಂದು ಗುರುಗಳ ಮುಖಾಂತರ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಮತ್ತೆ ಅಂತಹವರ ಒಂದು ಜ್ಞಾನ ಏನಿರುತ್ತೆ, ಅವರು ಕೊಡುವಂತಹ ಜ್ಞಾನ ಪರಿಪೂರ್ಣವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿರಾಕಾರವಾದಿಗಳಾಗ್ಲಿ, ಮಾಯಾವಾದಿಗಳಾಗ್ಲಿ,
ಭಗವಂತನ ರೂಪವನ್ನೇ ಅವರು ಒಪ್ಪಲ್ಲ. ಸೊ ಹಾಗಾಗಿ ಅವರ ಜ್ಞಾನಗಳು ಸಹ ಮಿತಿಯಾಗಿರೋಂಥದ್ದು, ಪೂರ್ಣವಾಗಿರಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ನವ ವಿಧವಾದಂತಹ ಭಕ್ತಿಯಿಂದ ಸೇವೆಯಿಂದ ಮಾತ್ರ ಭಗವಂತನನ್ನು ಸಹ ನಾವು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾರೂ ಸಹ ಪೂರ್ಣವಾಗಿ ಭಗವಂತನನ್ನ ತಾವೇ ಅಥವಾ ಒಂದು ಗುರು ಮುಖೇನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಸೊ ನಾವು ಎಷ್ಟು ಭಗವಂತನ ಮತ್ತೆ ಭಗವಂತನ ಒಂದು ಭಕ್ತರ ಸೇವೆಯನ್ನ ಮಾಡ್ತೀವೋ ಅಷ್ಟು ಮಾಡಿದ ಮೇಲೆ ನಮ್ಗೆ ಆ ಒಂದು ಜ್ಞಾನ ಅನ್ನುವಂಥದ್ದು ಭಗವಂತ ಕೊಡ್ತಾ ಬರ್ತಾನೆ. ಸೊ ಏತಾಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ರು. ನೀನು ಎಷ್ಟು ನನಗೆ ಆ ಒಂದು ಶರಣಾಗತಿಯನ್ನ ಆಗ್ತೀಯೋ ಅಷ್ಟು ನಾನು ನಿನಗೆ ಜ್ಞಾನವನ್ನ ಮತ್ತೆ ನನ್ನ ಬಳಿಗೆ ಬರುವಂತಹ ಒಂದು ದಾರಿಯನ್ನ ನಿನಗೆ ಕೊಡ್ತೀನಿ ಅಂತ. ಸೊ ಆ ರೀತಿಯಲ್ಲಿ ನಾವು ಭಕ್ತಿಯ ಹಾದಿಯನ್ನ ನಾವು ಪೂರ್ಣವಾಗಿ ನಾವು ಅವಲಂಬಿಸ್ಕೋಬೇಕಾಗತ್ತೆ. ಇಲ್ಲದೆ ಇದ್ರೆ ಬ್ರಹ್ಮನಂತಹ ಒಂದು ಪರಿಪೂರ್ಣವಾದಂತಹ ಜೀವಿಗೆ ದೊರೆತಂತಹ ಅವಕಾಶ ಎಲ್ಲರಿಗೂ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಹ್ಮನ ಒಂದು ಕರ್ತವ್ಯ ಏನಾಗಿದೆ, ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲರಿಗೂ ಸಹ ಭಗವಂತನ ಒಂದು ಜ್ಞಾನವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಸಹ ಆ ಒಂದು ದಿವ್ಯವಾದಂತಹ ಜ್ಞಾನವನ್ನ ಎಲ್ಲರಿಗೂ ಸಹ ಅವನು ಕೊಡುವಂಥದ್ದು. ಹೇಗೆ ಅಂತಂದ್ರೆ ಮೊದಲನೇದಾಗಿ ಅವನ ಮಗನಾದಂತಹ ನಾರದರಿಗೆ ಕೊಟ್ಟು, ನಾರದರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು ತ್ರಿಕಾಲ ಜ್ಞಾನಿಗಳು ಆಗಿರುವಂಥವ್ರು, ತ್ರಿಕಾಲ ಸಂಚಾರಿಯೂ ಆಗಿರುವಂಥವ್ರು. ಹಾಗಾಗಿ 3 ಲೋಕಗಳಲ್ಲೂ ಅವರು ಸಂಚಾರವನ್ನ ಮಾಡ್ತಾ ಎಲ್ಲರನ್ನು ಭಕ್ತರನ್ನಾಗಿ ಮಾಡುವಂತಹ ಪ್ರಯತ್ನವನ್ನ ಅವರು ಮಾಡುವಂಥದ್ದು. ಮತ್ತೆ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಶಿಷ್ಯರಾದಂತಹ ವ್ಯಾಸದೇವರು, ಸೊ ವ್ಯಾಸರೂ ಸಹ ಭಗವಂತನ ಒಂದು ಶಕ್ತ್ಯಾವೇಶ ಅವತಾರದಲ್ಲಿ ಬಂದು ಈ ಒಂದು ಜ್ಞಾನವನ್ನ ತಿಳ್ಕೊಳ್ಳೋದಿಕ್ಕೆ ಪೂರ್ಣವಾಗಿ, ಯಾಕೆ ಅಂತಂದ್ರೆ ಕಲಿಯುಗದಲ್ಲಿ ಏನೂ ಸಹ ಶ್ರವಣದ ಮೂಲಕ ಸಾಧ್ಯ ಆಗಲ್ಲ. ಹಾಗಾಗಿ ಗ್ರಂಥ ಮೂಲಕ ನಮಗೆ ತಿಳಿಸ್ಕೊಡ್ಬೇಕು ಅಂತ ವ್ಯಾಸದೇವರು ನಮಗೆ ಭಗವದ್ಗೀತೆ, ಭಾಗವತದಂತಹ ಒಂದು ದಿವ್ಯ ಗ್ರಂಥಗಳನ್ನ, ಪುರಾಣಗಳನ್ನ, ಉಪನಿಷತ್ತುಗಳನ್ನ ಎಲ್ಲವನ್ನು ಕೊಟ್ಟು ಆ ಒಂದು ಭಗವಂತನ ಒಂದು ಜ್ಞಾನವನ್ನ ಪ್ರಚಾರವನ್ನ ಅವರು ಸಹ ಮಾಡಿರುವಂಥದ್ದು. ಸೊ ಇದನ್ನ ಯಾರು ಪಡ್ಕೊಳ್ಳೋ ಅಂತವ್ರೋ ಅಂತಹವರಿಗೆ ಮಾತ್ರ ಭಗವಂತನ ಒಂದು ರಹಸ್ಯವನ್ನು ಅರಿಯೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ಭಗವಂತನನ್ನ ಯಾವುದೇ ರೀತಿಯಾದಂತ ಊಹಾಪೋಹಗಳಿಂದ ಅಥವಾ ಮಾಯಾವಾದಿ, ನಿರಾಕಾರವಾದಿಗಳ ತತ್ವಗಳಿಂದ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನು 3 ನಿಮಿಷವೇ ಇರುವುದು ಮಾತಾಜಿ. ಇನ್ನು ನೆಕ್ಸ್ಟ್ ಶ್ಲೋಕ ದೊಡ್ಡದುಂಟು, ನಾಳೆ ಓದೋಣ. ಎಂಡ್ ಮಾಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಏನಾದ್ರೂ ಕೇಳುದಿದೆಯಾ? ಹರೇ ಕೃಷ್ಣ. ಏನಾದ್ರೂ ಕೇಳುದಿದೆಯಾ? ಓಕೆ ಮಾತಾಜಿ, ಎಂಡ್ ಮಾಡಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री राधा गोविंद की जय, श्रील प्रभुपाद की जय, श्रीमद् भगवद गीता ग्रंथराज की जय, श्री चैतन्य चरितामृत की जय, श्री चैतन्य महाप्रभु की जय. हरे कृष्ण. ಎಲ್ಲ ಆಚಾರ್ಯರ ಪಾದಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನ ಮುಕ್ತಾಯ ಮಾಡೋಣಂತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹಾಕಿದ್ದೀವಿ. ಎಂಡ್ ಮಾಡ್ತೀನಿ. ಹರೇ ಕೃಷ್ಣ. ಮಾತಾಜಿ, ನಂದು ಕ್ಯಾಮ್ರಾ ಚೆನ್ನಾಗಿಲ್ಲ, ಹಾಗಾಗಿ ಆನ್ ಆಗ್ತಾ ಇಲ್ಲ ಮಾತಾಜಿ. ತೊಂದ್ರೆ ಇಲ್ಲ ಮಾತಾಜಿ. ನಾಳೆ ಬೇರೆ ಇದ್ರಲ್ಲಿ ಮಾಡ್ತೀನಿ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.